ಕತ್ತಿನ ಅದ್ಭುತವಾದ ಕತ್ತಿನ ಪುಣ್ಯ ಸಂಚಯ ಪುಣ್ಯ ಪ್ರಾಪ್ತಿಯ ಕತ್ತಿನ ಅದ್ಭುತ ಸಂಗತಿ ಪಂಪುಲ ಕತ್ತಿನ ವಿಷಯನ ವರಾಹ ಪುರಾಣೋಡು ಪೊರ್ಲುಡು ಉಲ್ಲೇಖ ಮಲ್ತೇರು. ಪೊರ್ಲುಡು ನಮ ಇನಿ ದೇವರಿಗೆ ಶಿಲೆನ ಸಮರ್ಪಣೆ ಮಲ್ತೊಂದುಲ್ಲ. ಈ ಶಿಲೆನ ಸಮರ್ಪಣೆ ಮಲ್ಪು ನಡೆದ ಅವರ ಎಕ್ಕಡೆ ಪಣ್ಣಕನ ಒಂಜಿ ಬೀಜನ ನಮ್ಮ ಭೂಮಿಡ್ ಬಿತ್ತನಿಂದ ಎಂಚನಂಕ ಫಲ ಕೊರ್ಪುಂಡ ಆ ಪ್ರಕಾರವಾದ ನಮಟ ದೇವರು ಒಂದೇನು ಸ್ವೀಕಾರ ಮಲ್ತೊಂದು ಭವ್ಯವಾದ ಫಲಕತ್ತೆನ ಫಲ ಕೊರ್ಪೇರು ಏರು ಮಾತನಿಕ್ಕೆ ಶಿಲಾ ಸೇವೆಯನ್ನು ಕೊರ್ಪೇರು ಕೇಂಡ ಒಂದೊಂದು ಮಾತೆರೆಗಲ ಕೊರ್ರೆಗೆ ಆಪುಜಿಗೆ ಬಕ್ಕ ಒಂದೇನು ಏರು ಮಾತ ಕೊರ್ಪೇರು ಕೇಂಡ 200 ವರ್ಷ ಪಿರಾವುಡು ಏರಿತ್ತೇರ ಅಗಲು ಮಾತ್ರ ಒಂದೇನು ಕೊರ್ಪನು ಒಂದರ್ಥ ಐನೆಡ್ದ ಅವರ ಇನಿ ಈ ಸಮಯೋಡು ಏರು ಮಾತ ಈ ದೇವರಿಗೆ ಶಿಲಾ ಸೇವೆಯನ್ನು ಕೊರ್ಪೇರ ಅಗುಲು 200 ವರ್ಷ ಬೇರಪ್ಪ ಈ ಮಣ್ಣಡಿ ಇತ್ತಿನಗಲು ಈ ಜಾಗದ ದೇವರನ್ನ ಆರಾಧನೆ ಮಲ್ತಂದಿತ್ತಿನಗಲು ಪಂಪುಲ ಕತ್ತಿನ ನಂಗೆ ತೀರ್ಮಾನ ತಿಕ್ಕೊಂಡುಗೆ ಅಂಚಿತ್ತಿನ ಅದ್ಭುತವಾದ ಪುಲ ಕತ್ತಿನ ಒಂಜಿ ಶಿಲಾ ಸಮರ್ಪಣೆ ಪಂಪುಲ ಕತ್ತಿನ ಮಲ್ತೊಂದುಲ್ಲ. ವಾಸುದೇವ ಶೆಟ್ರು ಅನಿರ್ದಿಂಚಿಲ್ಲ ಈ ವರ್ಮ ಸಂಖ್ಯೆ ಬೋಡು ಪಂಪುಲ ಕತ್ತಿನ ಉದ್ದೇಶಡು ಮಸ್ತ್ ಮಾತ ನವದುರ್ಗೇರ್ನ ಆರಾಧನೆ ಬಡ ನೆಕ್ ವರ್ಮ ಪಂಪುಲ ಕತ್ತಿನ ಸಂಕೇತನ ಮಾತ ಕೊರತೇರು. ಸಂಖ್ಯಾಶಾಸ್ತ್ರಡು ಪೂರ್ಣ ಸಂಖ್ಯಾ ಪಂಡಂತಾಣ ವರ್ಂಬಗೆ ಐಡ್ದು ಬಕ್ಕ ಸಂಖ್ಯೆ ಪೂರ್ಣ ಹತ್ತವು 1 2 3 4 5 6 7 8 9 ಅವು ಪೂರ್ಣ ಸಂಖ್ಯೆ 9 ಪೂರ್ಣಗೆ 10 ಪಂಡ ಅವು ಸುರೂತ ಒಂಜಿ ಬಕ್ಕ 0 ಸೇರ್ತು 10 ಆಪುನು 11 ಪಂಡ ಸುರೂತ ಒಂಜಿ 2 ಸಲ ಬರಂಡ 11 ಆಪಿನ್ 12 ಪಂಡ ಸುರೂತ ಒಂಜಿ ಬಕ್ಕ 2 ಸೇರ್ತು 16 ಆಪುನು ಏತೆ ಲೆಕ್ಕಾಚಾರ ಮಲ್ತೊಂದು ಪೋಲೆ ಸುರೂಟ್ ಬತ್ತಿನ ವರ್ಮ ಸಂಖ್ಯೆಡೆ ಸರ್ಕಸ ಮಲ್ಪಡಾತೆ ಹೊರತು ಈ ವರ್ಮ ಸಂಖ್ಯೆಯನ್ನು ಬಿಡ್ದು ಕುಡೊಂಜಿ ಸಂಖ್ಯೆ ಇಜ್ಜಿ ಐನೆಡ್ದ ಅವರ ಈ ವರ್ಮ ಪಂಪುಲ ಕತ್ತಿನ ಸಂಖ್ಯೆ ಅವು ಪೂರ್ಣತದ ಸಂಕೇತ ದೇವರಿಗೆ ಪೂರ್ಣವಾದಿ ಪುಲಕತ್ತಿನ ಪರಿಪೂರ್ಣವಾದಿ ಪುಲಕತ್ತಿನ ಗುಡಿ ನಿರ್ಮಾಣ ಮಂದಿರ ನಿರ್ಮಾಣ ಆವಡು ಪಂಪಿರ ಕತ್ತಿನ ಉದ್ದೇಶವಡೆ ವಾಸುದೇವ ಶೆಟ್ರಗಲ ದೇವರ ಕೊರ್ಲ ಕತ್ತಿನ ಪ್ರೇರಣೆ ಆಪುಂಡು ವರ್ಮ ಸಂಖ್ಯೆಡು ಆ ನವ ದುರ್ಗೆನ ಸಂಕೇತೋಡು ವಿಶಿಷ್ಟವಾದ ದೇವರನ್ನ ಆರಾಧನೆ ಪಂಪುಲ ಕತ್ತಿನ ನಮ್ಮ ಇನ್ನಿ ಮಲ್ತೊಂದುಲ್ಲ. ಯಾನೊಂಜಿ ಕಿನ್ಯ ಕಥೆಯನ್ನು ಪಂಡದೇನ ಪಾತೆರಣ ಮುಗಿಪುವೆ. ಕೃಷ್ಣದೇವರಿಗೆ ಕಿನ್ನಿ ಪ್ರಾಯ ಒಂಜಿ 10 ವರ್ಷ ಇಪ್ಪುನ ಚಿತ್ತನ ಸಮಯಡು ಒಂಜಿ ಅರಗೆ ಒಂಜಿ ಅಭ್ಯಾಸ ಇತ್ತಂಡ ಕರ್ಮೂನು ತಿನ್ಪುನ ಅಭ್ಯಾಸ ಅರಗೆ ಸಾಮಾನ್ಯ ಮಾತು ಗೊತ್ತು ಪರಿಯಾವು ಈ ಕರ್ಮೂನು ತಿನ್ಪುನ ಹೆಂಚಾಕೆಂಡ ಆಯ್ತ ರಸಗೆತ್ತು ತಿನ್ಪುನ ಹತ್ತಿಗೆ ಆ ಕೈಟ್ ಪಸ್ತೊಂದು ಆಯ್ತ ತೂಲಿನ ಜಾರ ಅದು ಅಗಿದು ಆಯ್ತ ರಸನ ತಿನ್ಪುನ ಚಿತ್ತನ ಪರ್ಪುನ ಚಿತ್ತನ ಅಭ್ಯಾಸ ಕೃಷ್ಣದೇವರಿಗಿತ್ತಂಟು. ಪ್ರಾಯಶಃ ಒಂಜಿ 10 ವರ್ಷ ಕೃಷ್ಣದೇವರಿಗೆ ಗೊಬ್ಬೊಂದಿಪ್ಪು ನೆಟ್ಟಿನ ಸಮಯೋಡು ವರ ಆ ಕರ್ಮುದ ಕೋಲನ್ನು ತಿನ್ನಾಗ ಬಲಕ ಇಟ್ಟು ಹೆಬ್ಬೆರಡು ಬೇನೆ ಅಂಟಿಗೆ ರಕ್ತ ಬತ್ತಂಡಿಗೆ ರಕ್ತ ಸುರಿಯರೆ ಸುರುವಾಂಡೆ ಭೂಮಿಗೆ ಕೈ ತೊಳ್ದು ತಂಗಡಿ ದ್ರೌಪದಿ ಇತ್ತಲು ಅಲ್ಲಿ ಗೊಬ್ಬೊಂದಿತ್ತಲು ಪಾರು ಬತ್ತಲು ಅಣ್ಣನ ಕೈಟ್ ರಕ್ತ ಬರೋಂದುಂಡು ಒಂದು ಪಂಡಲು ತನ್ನ ಜರ್ತಾರಿ ಸೀರೆದ ಸರಗೆನ್ನು ಪರ್ತದೆ ಅಣ್ಣನ ಕೈಗೆ ಮಂಜಲು ಪಾಡ್ದಲ್ಲಿ ಹಾಕಿ ಮಲ್ತದೆ ಬ್ಯಾಂಡೇಜ್ ಮಲ್ತೋಲಿಗೆ ಕೃಷ್ಣದೇವರಡ ಅಣ್ಣಡ ಕೇಂಡೋಲು ದ್ರೌಪದಿ ಅಣ್ಣ ರಕ್ತ ಮಾತ ಉಸುಂಡತ್ತ ಉಸುಂಡು ಸರಿ ಗೊಬ್ಬುಗ ಅಂಚಾಂಡ ಗೊಬ್ಬರ ಬಿದಾಡಿಯರು ಗೊಬ್ಬರ ಸುರು ಮಲ್ತಿಯರು ಗೊಬ್ಬಿಯರಿಗೆ ಕಾಲ ಕರೆಂಡು ದ್ರೌಪದಿಗೆ ಮದ್ಮೆ ಆಂಡು ಪಂಚ ಪಾಂಡವ್ಯರನೊಟ್ಟಿಗೂ ಮದ್ಮೆ ಆಂಡು ಆ ಪಾಂಡವ್ಯರು ಗೊಬ್ಬುದು ಜೂಜು ಗೊಬ್ಬುದು ಕೌರವರನೊಟ್ಟಿಗೂ ಜೂಜು ಗೊಬ್ಬನಾಗ ತನ್ನ ಬುಡೆದೇನು ಪಣಾದಿದೀಯರಿಗೆ ಪಣಾದ ದೀಪಿನ ಮಾತ್ರ ಅತ್ತೆ ಕೌರವರನ ಮಧ್ಯೋಡ ದುಶಾಸನೆ ಪಂಪನಿಡತೇನ ವ್ಯಕ್ತಿ ಆ ದ್ರೌಪದಿನ ಮುಡಿಕ್ಕೆ ಕೈ ಪಾಡದ ಲೆಸೊಂದು ಬತ್ತದು ಸಭೆಟ್ಟು ಅಲ್ಲ ವಸ್ತ್ರನ ಅಪಹರಣ ಮಲ್ಪೋಡು ಒಂದು ಪಣದ ವಸ್ತ್ರ ಕೈ ಪಾಡದ ಗಂಟೆ ಬಿಚ್ಚಿದ ವಸ್ತ್ರನ ವೈಪುಲ ಕತ್ತಿನ ಸಮಯೋಡು ದ್ರೌಪದಿ ಅಣ್ಣ ಕೃಷ್ಣ ಓಲ್ಲ ಪಣದ ರಡ್ಡು ಕೈಟಿಪ್ಪುಲ ಕತ್ತಿನ ಸೀರದ ಗಂಟೆಯನ್ನು ಬುಡದು ಕೈ ಮಿತ್ತದಿರ್ತದೆ ಲೆಪ್ಪುವಲ್ಲಿಗೆ ಕೃಷ್ಣದೇವರು ಪಾರ್ವತ್ಯರು ದ್ರೌಪದಿಗೆ ಸೀರೆ ಕೊರಿಯರಿಗೆ ಏತು ಸೀರೆಯನ್ನು ಕೊರಿಯರು ಕೇಳಂದಾಂಡ ಒಂಜಿ ಪೊಣ್ಣು ಪೊಂಜೋವು ಉತ್ತರೆಗೆ ಏತು ಮೊಳತ ಸೀರೆ ಬೋಡ ಆತು ಸೀರೆ ಮಾತ್ರ ಕೊರ್ನಿ ಹತ್ತಿಗೆ ಒಂಜಿ ಪೊಣ್ಣು ಪೊಂಜೋವನ ಸೀರೆಯನ್ನು ಒರಿ ವೈಪುವೇಡ ಏತು ವೈಪುವೆ ಆತು ಸೀರೆಯನ್ನು ಕೊರಿಯ ಕೃಷ್ಣದೇವರ ಕೊರಿಯರಿಗೆ ವೈತದ ದುಶಾಸನಗೆ ಸಾಕಾದ ಪೊಂಡಾತೆ ಹೊರತು ಕೃಷ್ಣಗೆ ಕೊರ್ದು ಸಾಕಾತಜಿಗೆ ಪ್ರಶ್ನೆ ಮಲ್ಪುವೇರೆ ಕೃಷ್ಣಗೆ ಒಲ್ತು ಬತ್ತಂಡು ಈ ಸೀರೆ ಫ್ಯಾಕ್ಟ್ರಿದಾದ ಒಂದು ಕೃಷ್ಣದೇವರ ಪಣ್ಪೇರು ಎಂಕ್ 10 ವರ್ಷ ಯಾನು ಬಾಲ್ಯಾದುಪ್ಪನಗನ ಎಂಕ್ ಗೊತ್ತಿತ್ತಂಡು
ದ್ರೌಪದಿಗೆ ಪಂಚ ಪಾಂಡವರನೊಟ್ಟಿಗೆ ಮದ್ಮೆ ಆನಾಗ ಅಲ್ಲ ವಸ್ತ್ರ ಅಪಹರಣ ಆಪುಂಡು ಪಣದು ಎಂಕ ಅಪನಗನೆ ಗೊತ್ತಿತ್ತಂಡು ಐಕೋಸ್ಕರ ಬೋಡುಂದೆಯನ ಕೈಕ್ ಗಾಯ ಮಲ್ತೊಂದು ದ್ರೌಪದಿಡ ಒಂಜಿ ತುಂಡು ಸೀರೆಯನ್ನು ಗೆತ್ತದು ದೀವಂದೆ ಅಪನಗನೆ ಎಂಕ ದೇಗು ಪಂಡ ಎಲ್ಲಾಂಜಿ ಕೊರ್ರೆಗು ಉಂಡು ಪಣದು ಗೊತ್ತಿತ್ತೆ ನಡೆದ ಅವರ ಇನಿಯಾನ ಗೆತ್ತು ದೀವಂದಿತ್ತೆ ಕೊರಿಯೆ ಒವು ಸೀರೆ ಕೊರಿಯಾಕೆಂಡ ದ್ರೌಪದಿಡ ಒವು ಸೀರೆನು ಬ್ಯಾಂಡೇಜ್ ಮಲ್ತದ ಕಟ್ಟೊಂದಿತ್ತನ ಕೃಷ್ಣ ದೇವಿಯರು ಅವೇ ಸೀರೆನ ಕೊರಿಯರಿಗೆ ಕ್ವಾಲಿಟಿ ವ್ಯತ್ಯಾಸ ಇತ್ತುಜಿ ಅವೇ ಅಂಡ ಕ್ವಾಂಟಿಟಿ ಮಾತ್ರ ವ್ಯತ್ಯಾಸ ಇತ್ತಂಡೆ ಆನಿ ಕೊರ್ತೇನೆ ಈತೇ ಮಲ್ಲ ಸೀರೆ ಕೃಷ್ಣದೇವಿಯರು ಬೋಡಾಯಿನತ್ತು ಸೀರೆ ಕೊರಿಯರಿಗೆ ಯಾನು ದೇಗು ಪಂಡಕ್ಕೆಂಡ ದೇವರು ನಮಟ ಏಪ ಗೆತೊಂಬೆರು ಕೆಂಡ ದುಂಬತಗು ಒಂಜಿ ಕಾಲಡು ಕೊರಡು ಪಂಡ್ಪುಲಕತ್ತಿನ ಆಶಯ ದೇವರಿಗಿತ್ತಂಡ ಮಾತ್ರ ದೇವರ ನಮಟ ಇನಿಗೆ ತೊಂಬೆರಿಗೆ ದುಂಬತಗ ಇಂಬ ಕೊರ್ಪುನೆ ಬೊಡ್ಚಿ ಪಂಡ್ಪುಲಕತ್ತಿನ ಮನೋಭಾವ ಇತ್ತಂಡ ದೇವರ ನಮಟ ಗೆತೊಂಬುನೆ ಇಜ್ಜಿಗೆ ಇನಿ ನಂಗೆ ಮೇಲಕಾಲಗೂ ನಂಗೆ ನಮ್ಮ ಮನೆತನಗೂ ನಮ್ಮ ಕುಟುಂಬಗೂ ನಮ್ಮ ವಂಶಗೂ ಕೊರಡು ಅನುಗ್ರಹನ ಮಲ್ಪಡು ಪಂಡ್ಪುಲಕತ್ತಿನ ಅದ್ಭುತವಾದ ಪುಲಕತ್ತಿನ ಇಚ್ಛೆ ಉಲೈಡ್ ಪುಲಕತ್ತಿನ ಅಪ್ಪೆಗೆ ಇಪ್ಪು ನೆಡೆದ ಅವರ ನಮ್ಮನ್ನು ಮಾತೆರಲ್ನ ಸೇರಾದ ನಮ್ಮಟ ಮಾತೆರ್ಲ ಶಿಲಾ ಸೇವೆ ಪಂಡ್ಪುಲಕತ್ತಿನ ಮಹತ್ತರವಾದ ಪುಲಕತ್ತಿನ ಸೇವೆಯನ್ನು ದೇವರಿಗೆ ತೊಣಂದುಲ್ಯರು ಅಂಚಿತನ ಮಲ್ಲ ಒಂಜಿ ಸೇವೆ ಈ ಯೋಗ ನಮ್ಮಡದು ಪಿರಾವುದಕಲಗಿಜ್ಜಿ ನಮ್ಮಡದು ದುಂಬುದಕಲಗಿಜ್ಜಿ ನಂಗೆ ಮಾತ್ರ ಬತ್ತಿಲಕತ್ತಿನ ಅದ್ಭುತವಾದಿ ಪುಲಕತ್ತಿನ ಯೋಗ ಅಂಚಿತ್ತಿನ ಯೋಗ ಅಂಚೆನೆ ಯೋಗ್ಯತೆ ರಡ್ಡೆಲ್ನ ನಂಗೆ ದೇವರು ಬದಗಿಸಾದ ಕೊರತೆರಿ ಶಿಲಾ ಸೇವೆನ ಸಮರ್ಪಣೆ ಮಲ್ಪು ನಡೆದ ಅವರ ದಾದ ಒಂಜಿ ಅಪೂರ್ವ ಪುಣ್ಯಫಲ ಪ್ರಾಪ್ತಿಯಾವರೆಗುಂಡ ಅವು ಮಾತ ನಂಗೆ ಪ್ರಾಪ್ತಿಯಾವಡು ಆಯ್ನಾತ್ ಏತಾಪುಂಡ ಆತ ನಿಗಲಿಗೆ ಶಿಲಾ ಸೇವೆನ ಕೊರ್ರೆಗೆ ಬರ್ನಗ ಶಿಲಾ ಸೇವೆನ ಕೊರ್ಪು ನಡಿತಿನ ಸಮಯ ಬತ್ತನಿಂದ ಅಂಡ ಅಡಗ ತೀರ್ಮಾನ ನಿಗಲಿಗೆ ದೇವರ ಮೇಲ್ಕಾಲ ಕೊರ್ರೆಗುಲ್ಯರ ನಿಗಲು 200 ವರ್ಷ ಪಿರಾವಡ ಎತ್ತಿನಗಲು ಪಂಡ್ಪುಲಕತ್ತಿನ ತೀರ್ಮಾನ ಆಪುಂಡು ಆ ಭವ್ಯವಾದ ಪುಲಕತ್ತಿನ ದೇಗುಲ ಪೊರ್ಲಾದ ನಿರ್ಮಾಣ ಆವಾಡ ಪಣದ ಕೇಳೊಂದು ಎನ್ನ ಈ ಪಾತರಣ ಮುಗಿಪುವೆ ನಮಸ್ಕಾರ ಬಾರಿ ಪೊರ್ಲದ ಮದಿಪುಗುರ್ ನಂಚಿನ ಕುಮಾರ ಗುರುತಂತ್ರಿ ಶಿಲಸೇವೆದ ಬಗ್ಗೆ ಪ್ರಸ್ತಾಪದ ಪಾತೆರನ ಪಂಡರು ಇರೆಗು ಉಡಲಗಂತದ ಸೊಲ್ಮೆನ್ ಸಂದಾಯಿತ ಮಲ್ತೊಂದು ಕಂಡಿನ ಕನಗೆಂಚಿನ ಪನ್ಪಿನ ಯೋಚನೆ ಅಂದಾಂಡ ಅವೇನು ನಿಜ ಮನ್ಪುನ ಯೋಜನೆದಾದ ಪಂಡದು ಪ್ರಸ್ತಾಪದ ಪಾತೆರದೊಟ್ಟು ನಮ್ಮ ದುಂಬದಿಕ್ಕಡು ಕೆ ವಾಸುದೇವ ಶೆಟ್ಟಿ ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ ಮೇರು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿದ್ದವರಿಗೆ ಹಾಗೂ ಇಲ್ಲಿರುವ ಎಲ್ಲ ಅಮ್ಮನ ಭಕ್ತರಿಗೆ ನಾನು ಹಾಗೂ ನಮ್ಮೊಟ್ಟಿಗೆ ಇರುವ ಕಾಪು ಹೊಸಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಎಲ್ಲ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೆಲ್ಲ ನಾವು ನಿಮಿತ್ತ ಮಾತ್ರ. ಅಮ್ಮ ತಂತ್ರಿಗಳು ಹೇಳಿದ ಹಾಗೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾನು ಭಕ್ತವೃಂದದ ಹತ್ರ ಪ್ರಾರ್ಥನೆ ಇಷ್ಟೇ, ಶಿಲಾ ಸೇವೆಯ ಮುಖಾಂತರ ಅಮ್ಮನ ಈ ಶಿಲಾಮಯ ದೇಗುಲ ಸಮಗ್ರ ಜೀರ್ಣೋದ್ಧಾರ ಆಗಬೇಕು. ಅದಕ್ಕಾಗಿ ಅಮ್ಮ ಯಾವ ರೀತಿ ಎಲ್ಲರನ್ನು ತಂದಿದ್ದಾರಂತೇಳಿ ನಮಗೆ ಎಣಿಸಲು ಅಸಾಧ್ಯ. ಇವತ್ತು ಇದಕ್ಕೆ ಚಾಲನೆ ಸಿಕ್ಕಿದೆ ಅಷ್ಟೇ. ಮುಂದಿನ 9 ತಿಂಗಳೊಳಗೆ 9 ಲಕ್ಷ ಶಿಲಾ ಸೇವೆಯು ಬಂದು ಒದಗ್ತದೆ ಎಂಬುದು ನಮ್ಮ ಖಂಡಿತ ನಮಗೆ ಅಮ್ಮ ಪ್ರೇರಣೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಕಾಪು ಹಾಗೆ ಪರಿಸರದ ಎಲ್ಲ ಜಾತಿ ಬಾಂಧವರು ಸೇರಿಕೊಂಡು 9 ಆರ್ಥಿಕ ಸಮಿತಿಯ ತಂಡಗಳನ್ನು ರಚಿಸಿಕೊಂಡು ಅದರಲ್ಲಿ ಮುಖ್ಯ ಪ್ರಧಾನ ಆರ್ಥಿಕ ಸಮಿತಿಯನ್ನು ಮಾಡಿಕೊಂಡು ಇವತ್ತಿಂದ ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈ 9 ನವದುರ್ಗೆಯರ ಹೆಸರಿನಲ್ಲಿ ಇವತ್ತು ಪ್ರಾರಂಭವಾದ ಈ ಶಿಲಾ ಸೇವೆಯ ಆ ತಂಡಗಳಲ್ಲಿ ಪ್ರತಿಯೊಬ್ಬರೂ ಒಂದು ಪ್ರತಿಜ್ಞೆ ತೊಟ್ಟಾಗೆ ಇವತ್ತು ಒಡೆಯ ಜನಾರ್ದನಲ್ಲಿ ಬೆಳಿಗ್ಗೆ ಪ್ರಾರ್ಥಿಸಿ, ಅಮ್ಮನ ದಿವ್ಯ ದೇಗುಲದಲ್ಲಿ ಪ್ರಾರ್ಥಿಸಿ, ಅವರವರ ಆ ಒಂದು ಕೌಂಟರಲ್ಲಿ ಬಹಳ ಒಂದು ಸಂತೋಷದಿಂದ ಶಿಲಾ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಪ್ರಾರಂಭಿಸಿದ್ದಾರೆ. ಅದೇ ರೀತಿ ಎಲ್ಲ ಗಣ್ಯರು ಎಲ್ಲರೂ ನಾವೆಲ್ಲ ಒಟ್ಟಾಗಿ ಶಿಲಾ ಸೇವೆಯನ್ನು ನೀಡಿ ಶಿಲಾ ಪುಷ್ಪವನ್ನು ಅಮ್ಮನ ನಿಧಿ ಕುಂಭಕ್ಕೆ ಅರ್ಪಿಸುವ ಮುಖಾಂತರ ನಾವು ಅದಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈ ಮೊದಲು ಅಮ್ಮನ ನಿಧಿ ಕುಂಭ ಸಮರ್ಪಣೆಯಲ್ಲಿ ಕೂಡ ಏಕಕಾಲದಲ್ಲಿ 99 ಜನ ದಂಪತಿಗಳು ದೀಪ ಹಚ್ಚುವ ಮೂಲಕ ವಾದ್ಯಘೋಷಗಳೊಂದಿಗೆ
ಆ ನಿಧಿಕುಂಭ ಹೇಗೆ ಸ್ಥಾಪನೆ ಆಗಿದೆ, ಇವತ್ತು ಆ ಶಿಲಾ ಸೇವೆಯ ಶಿಲಾರ್ಪಣಾ ಸಮಾರಂಭವು ಉದ್ಘಾಟನೆಗೊಂಡ 9:59 ಅದು ಅರ್ಪಣೆ ಆಗಿದೆ. ಖಂಡಿತ ನಮಗೆಲ್ಲರಿಗೂ ಧೈರ್ಯ ಇದೆ. ಮುಂದಿನ 9 ತಿಂಗಳಲ್ಲಿ 9 ಲಕ್ಷ ಶಿಲಾ ಸೇವೆ ಅಮ್ಮ ಇಲ್ಲಿಗೆ ತರಿಸಿಕೊಳ್ತಾರೆ. ಮುಂದಿನ 18 ತಿಂಗಳಲ್ಲಿ ಅಂದರೆ 9 + 9 18 ತಿಂಗಳಲ್ಲಿ ಅಮ್ಮನ ಸಮಗ್ರ ಜೀರ್ಣೋದ್ಧಾರ ಆಗ್ತದೆ ಎಂಬ ನಂಬಿಕೆ ನಮ್ಮ ಸಮಿತಿಗಿದೆ. ಅಮ್ಮನ ಭಕ್ತರು ಬಹಳಷ್ಟು ಜನ ಇದ್ದಾರೆ. 99,990 ಶಿಲಾ ಸೇವೆ ಕೊಡುವವರು ಇದ್ದಾರೆ, ಒಂದು ಶಿಲೆಯನ್ನು ಭಕ್ತಿಯಿಂದ ಕೊಡುವವರು ಇದ್ದಾರೆ. ಸಮಿತಿಯ ಒಂದು ಇಷ್ಟ ಏನಂದರೆ, ಅಮ್ಮ ಕೊಟ್ಟ ಪ್ರೇರಣೆ ಪ್ರಕಾರ ನಾವೆಲ್ಲ ಸಮಿತಿಯವರು ಇಡೀ ಎಲ್ಲ ಕಡೆಗೆ ಹೋಗಬೇಕು, ಊರೂರು ಹೋಗಬೇಕು ಅಂತ. ಎಲ್ಲರೂ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗ ಹೋಗುವುದಷ್ಟೇ, ಎಲ್ಲರ ಹತ್ರ ಹೋಗಿ ಬೊಂಬಾಯಿಗೆ ಹೋಗಿ ಇಷ್ಟು ಬರೀರಿ ಅಷ್ಟು ಬರೀರಿ ಅಂತೇಳಿ. ಆದರೆ ಕಾಪುವಿನ ಅಮ್ಮನ ಪ್ರೇರಣೆಯೇ ಬೇರೆ. ನಾವೆಲ್ಲ ರೆಡಿಯಾಗಿ ಅದಕ್ಕೆ ಹೊರಟು ಅಮ್ಮನ ನುಡಿ ಕೇಳುವಾಗ ನೀವು ಎಲ್ಲಿಗೂ ಹೋಗೋದು ಬೇಡ, ಎಲ್ಲಿಯೂ ರಶೀದಿ ಪುಸ್ತಕ ಇಟ್ಕೊಂಡು ಹೋಗೋದೇ ಬೇಡ. ನನ್ನ ಸನ್ನಿಧಾನ ಒಳಗಡೆ ರಶೀದಿ ಪುಸ್ತಕ ಇಟ್ಕೊಳ್ಳಿ. ನಿಮ್ಮ ಹತ್ರ ಎಷ್ಟು ಸಾಧ್ಯ ಇದೆ, ನಿಮ್ಮನ್ನು ಯಾವ ರೀತಿ ನಿಮಗೆ ಒಂದು ಈ ಯೋಗ ಕೊಟ್ಟಿದ್ದೇನೆ, ಎಲ್ಲ ಸದಸ್ಯರು ಕೂಡ ನೀವು ಸುದ್ದಿ ಮುಟ್ಟಿಸಿ ನನ್ನ ಭಕ್ತರಿಗೆ ನಾನು ಹೇಗೆ ತರಿಸ್ಕೊಳ್ತೇನೆ ಅಂತ ನನಗೆ ಗೊತ್ತಿದೆ ಎಂಬ ಅಭಯವಾಕ್ಯ ಆಗಿದೆ. ಅಂದಿನಿಂದ ನಾವೆಲ್ಲರೂ ಪರಿವರ್ತನೆ ಆಗಿದ್ದೇವೆ. ನಮ್ಮ ಇಡೀ ಒಂದು ಟೀಮೇ ಎಲ್ಲ ಕಂಕಣಬದ್ಧರಾಗಿದ್ದಾರೆ. ನನಗಂತೂ ಖಂಡಿತವಾಗಿಯೂ ಅಮ್ಮ ತುಂಬ ಧೈರ್ಯ ಕೊಟ್ಟಿದ್ದಾರೆ. ಅಂದರೆ ಇದು ಇವತ್ತಿಗೆ ನಿಲ್ಲುವುದಲ್ಲ, ಇವತ್ತು ಬ್ರಹ್ಮಕಲಶೋತ್ಸವದಲ್ಲಿ ಹೇಗೆ ವ್ಯವಸ್ಥೆ ಆಗಿದೆ ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಇದರ 9 ಪಟ್ಟು ಬ್ರಹ್ಮಕಲಶೋತ್ಸವದಲ್ಲಿ ಈ ಒಂದು ವಾತಾವರಣ ನೀವು ನೋಡುವಂಥದ್ದು. ಇವತ್ತು ನಾವು ಈ ಕೂತ್ಕೊಂಡ ವೇದಿಕೆ ಇಲ್ಲಿ ಪರ್ಮನೆಂಟ್ ವೇದಿಕೆ ಆಗ್ತದೆ. ಈ ಜಾಗದಲ್ಲಿ ಅಮ್ಮನ ಸಭಾಭವನ ಬರ್ತದೆ, ಮಧ್ಯದಲ್ಲಿ ಅಮ್ಮನ ಗರ್ಭಗುಡಿ, ಬಾಕಿ ಇತರ ಎಲ್ಲ ಆಗ್ತದೆ. ನಂತರದ ಉತ್ತರದ ಜಾಗದಲ್ಲಿ ಡೈನಿಂಗ್ ಹಾಲ್ ಇತ್ಯಾದಿ ಎಲ್ಲ ವ್ಯವಸ್ಥೆಗಳು ಸುಸಜ್ಜಿತ ಸಮಗ್ರ ಜೀರ್ಣೋದ್ಧಾರಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ದಯವಿಟ್ಟು ನನ್ನ ಪ್ರಾರ್ಥನೆ ಇಷ್ಟೇ, ಅಮ್ಮ ನಿಮಗೆ ಎಷ್ಟು ಬುದ್ಧಿ ಕೊಡ್ತಾರೆ ಅಷ್ಟು ಶಿಲಾ ಸೇವೆಯನ್ನು ಇಂದಿನಿಂದ ಸತತವಾಗಿ ನಮ್ಮ 9 ನವದುರ್ಗೆಯರ ತಂಡ ಇದೆ. ಆ ತಂಡದೊಂದಿಗೆ ನೀವಾಗಿಯೇ ಇದು ಕೊಟ್ಟು ವರ್ತಮಾನ ಕೊಟ್ಟು ಶಿಲಾ ಸೇವೆಯನ್ನು ನೀಡಬೇಕಂತ ಕೇಳ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಬೊಂಬಾಯಿಗೆ ರವಿಯಣ್ಣನ ಮುಂದಾಳತ್ವದಲ್ಲಿ ಬೊಂಬಾಯಿಯಲ್ಲಿ ಖಾಲಿ ಸುದ್ದಿ ಮುಟ್ಲಿಕ್ಕೆ ಹೋಗ್ತೇವೆ. ಅಲ್ಲಿ ಯಾರು ಕೊಟ್ಟರೆ ಒಂದು ಲಿಸ್ಟಲ್ಲಿ ಬರ್ಕೊಳ್ತೇವೆ ಮಾತ್ರ, ಅವರಿಗೆ ಕೊಡುವ ರಶೀದಿಯನ್ನು ನಾವು ಬಂದು ಅಮ್ಮನ ಸನ್ನಿಧಾನದಲ್ಲೇ ಆ ಭಕ್ತರಿಗೆ ಕೊಡ್ತೇವೆ. ಅದೇ ರೀತಿ ನಿಧಿಕುಂಭದ ಸಮಯದಲ್ಲಿ ಪ್ರಕಾಶ್ ಶೆಟ್ಟರನ್ನು ಕರ್ನಾಟಕದ ಇಡೀ ಇದಕ್ಕೆ ಬ್ಯಾಂಗ್ಳೂರಿನಲ್ಲಿ ಇದ್ದರೂ ರಾಜಧಾನಿಯಿಂದ ಪ್ರಕಾಶ್ ಶೆಟ್ಟರ ಮುಂದಾಳತ್ವದಲ್ಲಿ ಎಲ್ಲ ಭಕ್ತರಿಗೆ ಸುದ್ದಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ. ಯಾವ ಭಕ್ತರು ಕೂಡ ಇಷ್ಟೇ ಕೊಡಲಿಕ್ಕೆ ಬರ್ತಾರೆ, ಸಮಿತಿಯವರು ನಮಗೆ ಇಷ್ಟೇ ಶಿಲಾ ಸೇವೆ ಕೊಡಲಿಕ್ಕೆ ಹೇಳ್ತಾರೆ ಎಂಬುದನ್ನು ಖಂಡಿತ ಎಣಿಸ್ಕೊಳ್ಬೇಡಿ. ಆದರೆ ನನ್ನ ಭಿನ್ನ ಇಷ್ಟೇ, ಒಬ್ಬರು ಒಂದು ಶಿಲೆಯನ್ನಾದರೂ ಕೊಡಬೇಕು, ಒಂದು ಮನೆಯಿಂದ 9 ಶಿಲೆ ಆದರೂ ಬರಬೇಕು. ಪ್ರತಿಯೊಬ್ಬರ ಹೆಸರು ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ಥಾಪನೆಯಾಗುವ 9ನೇ ದಿವಸ ತೆಗೆದು 10ನೇ ದಿವಸದಲ್ಲಿ ನಾವು ಸ್ಥಾಪಿತಗೊಳ್ಳುವ ವಿಜಯಸ್ತಂಭದ ಪರಿಸರದಲ್ಲಿ ನಿಮ್ಮ ಹೆಸರು ಅಮೃತ ಶಿಲೆಯಲ್ಲಿ ಬರಬೇಕಾದ್ರೆ ಕನಿಷ್ಠ 99 ಶಿಲೆಯನ್ನು ಮತ್ತು ಅದಕ್ಕಿಂತ ಹೆಚ್ಚು ಶಿಲೆ ಕೊಟ್ಟವರ ಹೆಸರನ್ನು ಅಮೃತ ಶಿಲೆಯಲ್ಲಿ ನಾವು ಇಲ್ಲಿ ಹಾಕಲಿಕ್ಕಿದ್ದೇವೆ. ಅದರಲ್ಲಿ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರಿನಲ್ಲಿ ಎಲ್ಲ ಅಲ್ಲಿ ಬರಬೇಕು. ಮುಂದಿನ ಪೀಳಿಗೆಯವರು ಈ ಕ್ಷೇತ್ರಕ್ಕೆ ಬರುವ ಹಾಗೆ ನೀವೆಲ್ಲ ಅಮ್ಮನ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಬೇಕು ಅಂತ ವಿನಮ್ರವಾಗಿ ಪ್ರಾರ್ಥಿಸುತ್ತಾ, ಖಂಡಿತವಾಗಿಯೂ ಎಲ್ಲರೂ ನಾವು ಇಲ್ಲಿ ಸೇರಿರುವ ಎಲ್ಲ ಭಕ್ತರು ಹೇಗೆ ನಮ್ಮನ್ನು ಈ ಸಮಿತಿಯಲ್ಲಿ ಸೇರಿಸಿದ್ದಾರೆ, ನೀವು ಒಬ್ಬ ಸಮಿತಿಯ ಸದಸ್ಯರಂತೇಳಿ ನಿಮ್ಮ ಒಟ್ಟಿಗಿರುವ ಕನಿಷ್ಠ 99 ಜನಕ್ಕೆ ಹೇಳ್ತಾ, ಶಿಲಾ ಸೇವೆ ಇಲ್ಲಿ 9 ತಿಂಗಳೊಳಗೆ 9 ಲಕ್ಷ ಶಿಲೆ ಸೇವೆ ಬರುವ ಹಾಗೆ ನಾವೆಲ್ಲ ಪ್ರಯತ್ನಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸೊಲ್ಮೆಲು ಶ್ರೀ ಕೆ ವಾಸುದೇವ ಶೆಟ್ಟರ್, ಅಧ್ಯಕ್ಷರು ಅಭಿವೃದ್ಧಿ ಸಮಿತಿ.
ಅಂಚನೆ ಕಾರ್ಯಕ್ರಮ ದುಮ್ಮುಕೊನೊಂದಿಲ್ಲ ನನ್ನ ದುಂಬುಗು ಮಿತ್ತ ಚೌಬಡ್ ಮಾನಾದಿಗೆದ ಮಲ್ಲಬೆನ್ನೆರ ದುಪ್ಪನಾರ್ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಶಾಸಕರು ಮಾಜಿ ಸಚಿವರು ಅಂಚನೆ ಗೌರವಾಧ್ಯಕ್ಷರು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಕಾಪು ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಇಲೆಸು ಗೆಡ್ಡೆಪ್ಪುದ ರಡ್ಡು ಪಾತಿರನ ಸೇರಿದಿನ ಮಾತಿನ ದುಂಬದಿಕ್ಕೆ ಪಟ್ಟನೋಡು ಪಂದಿರಡ ಭಿನ್ನೈತೊಂದುಲ್ಲ. ಶ್ರೀ ಮಾರಿಯಮ್ಮನ ಪ್ರಾರ್ಥನೆ ಮಲ್ತೊಂದು ವೇದಿಕೆ ಉಪ್ಪುಣಂಚಿನ ಮಾತ ಗೌರವಾನ್ವಿತನಕ್ಲೆ ಮೂಲು ಸೇರ್ನಂಚಿನ ಭಕ್ತಾಭಿಮಾನಕ್ಲೆ ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ ಮೂಲೆ ಎದುರುಡು ಬಸದಿದ ಗೋಪುರುಡು ರಕ್ಷಣಾಪುರ ಪಂಪುಣಂಚಿನ ಒಂದು ಪುದರ್ನ ಇನಿಕ್ಲ ಎಂಕ್ಲು ತಗೊಂದುಲ್ಲ ರಕ್ಷಣಾಪುರ ಆಪಣಂಚಿನವು ತುಳುತ ಹಿನ್ನೆಲೆಟ್ಟು ಕಾಪು ಪಂಡ ಮಾತ್ರನ್ಲ ಕಾಪುನ ಪಂಪಂಚಿನ ಒಂದು ಪುದರ್ ಬತ್ತಿತ್ತನಾಂಡ ಅವು ಕಾಪುದ ಮಾರಿಗುಡಿನ ಹಿಡ್ದಾಯರ ಬಜಿ ಈ ತುಳುನಾಡಿಗೆ ಮಾತ್ರ ಸೀಮಿತ ಆತು ಇನ್ನು ಬೇತೆ ಬೇತೆ ಜಿಲ್ಲೆಡ್ದು ಇನ್ನು ಈ ಆಸುಪಾಸ್ತ ಜಿಲ್ಲೆಡ್ದು ಪೂರ ಭಕ್ತಾಭಿಮಾನಕ್ಲು ಬರ್ತದೆ ಮೂಳು ಸುಗ್ಗಿದ ಒಂಜಿ ಕಾರ್ಯಕ್ರಮಡು ಬಾರಿ ಸಂಭ್ರಮಡು ಪಾವಿತ್ರತೆಡು ಭಾಗವಹಿಸುವಂಚಿನ ಅವಕಾಶ ಕರಿಣ ಸರ್ತಿ ನೆಟ್ಟೆ ಚತುಷ್ಪದ ರಸ್ತೆ ಬರಪುನಂಚಿನ ಸಂದರ್ಭಡು ಎದುರುದ ಗೋಪುರ ಪೋಪುಣಂಚಿನ ಅವಕಾಶ ಬತ್ತನಂಚಿನ ಸಂದರ್ಭಡು ಒಯ್ಕಲ ಒಂಜಿ ಸಮಯ ಕೂಡ್ದು ಬರೋಡು ಪಂಪ ದೃಷ್ಟಿಗೋಸ್ಕರ ಇನಿ ಮುಲ್ತ ಜೀರ್ಣೋದ್ಧಾರದ ಒಂದು ನೀಲಿ ನಕಾಶೆಯನ್ನು ಮಲ್ತೊಂದು ಆ ಜೀರ್ಣೋದ್ಧಾರದ ಒಂದು ಕೆಲಸ ಕಾರ್ಯ ಚಾಲನೆ ಆವಡು ಪಂಪ ದೃಷ್ಟಿಗೋಸ್ಕರ ಕಾರ್ಯಕ್ರಮ ನಡೆದಿತ್ತನೆ ಹೆಚ್ಚಿನ ಅಂಶ 2001 ಇಸ್ವಿಡೆ ಈ ಜೀರ್ಣೋದ್ಧಾರ ಸಮಿತಿ ಆಯ್ನಂಚಿನ ಅವಕಾಶ ಇತ್ತನಾಳ ಇನಿ ವೈಕಲ ಒಂಜಿ ಸಮಯ ಕೂಡ್ದು ಬರೋಡು ಶ್ರೀಯುತ ವಾಸುದೇವ ಶೆಟ್ಟರ್ನ ನೇತೃತ್ವಡು ಆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಒಂಜಿ ಸಮಾಜಮುಖಿ ಕಲ್ಪನೆತ ಜೊತೆಟ್ಟು ಧಾರ್ಮಿಕವಾದ ತನ್ನನ್ನು ತಾನು ತೊಡಗಿಸೊಂದು ನೆಕ್ ಬಾರಿ ಅರ್ಥಪೂರ್ಣವಾಂಚಿನ ಒಂಜಿ ಚಾಲನೆ ಕೊರ್ಪಂಚಿನ ಕೆಲಸ ಕಾರಣ ಮಲ್ತಾರೆ ಹೆಚ್ಚಿನ ಅಂಶ ಆರು ಪಣ್ಣಂಚಿನ ಶಿಲೆತ ಒದಗಣೆ ಮಲ್ಪಂಚ ಕೆಲಸ ಕಾರ್ಯ ಒಪ್ಪು ಆತನ ಈ ಸಮಾಜದ ಮಾತ ಜನಕ್ಕಳೆಲ್ಲ ಈ ಪವಿತ್ರವಾಂಚಿನ ಜೀರ್ಣೋದ್ಧಾರ ಕೆಲಸ ಕಾರ್ಯಡು ಅಳವಡಿಸುವಂಚಿನ ಕಾರ್ಯಕ್ರಮ ಒಪ್ಪು ಹೆಚ್ಚಿನ ಅಂಶ ಯಾನು ಆಸುಪಾಸ್ತ ಆ ದೇವಸ್ಥಾನದ ಜೀರ್ಣೋದ್ಧಾರ ಅಟ್ಲ ಇಂಚಿನ ಒಂಜಿ ಕಲ್ಪನೆಯನ್ನು ತೂಪುನಂಚಿನ ಅವಕಾಶ ಆತಜಿ ಅಂಡ ಸಾವಿರಾರು ಸಂಖ್ಯೆಡೆ ನಮ್ಮ ಕೇರಳದ ಭಕ್ತಾಭಿಮಾನಕ್ಲು ಬರ್ಪೇರೆ ಕೊಲ್ಲೂರದ ದೇವಸ್ಥಾನಗೂ ಆಕಲು ಬರ್ಪುಣಂಚಿನ ಸಂದರ್ಭಡು ಮಾರಿಗುಡಿಕಲ ಬತ್ತದು ಇನ್ನು ದೇವರನ್ನ ಒಂಜಿ ಪ್ರಾರ್ಥನೆ ಸಲ್ಲಿಕೆ ಮಲ್ಪುನಂಚಿನ ಅನುಗ್ರಹ ಕೇಂದ್ರಂಚಿನ ಒಂಜಿ ಅವಕಾಶ ಆವೋಡು ಆ ರೀತಿಡೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಆವೋಡು ಪಂಪದಿಸಿಗೋಸ್ಕರ ವಾ ಸಂದರ್ಭಟ್ಲ ಈ ಜಾಗೆ ಒದಗಣೆ ಆಪಣಂಚಿನ ಅವಕಾಶ ಇಜ್ಜಾಣೆ ಅಂಡ ಸಮಯ ಕೂಡ್ದು ಬತ್ತನೆ ಶ್ರೀಯುತ ವಾಸುದೇವ ಶೆಟ್ಟರ್ನ ನೇತೃತ್ವಡು ನಿರೀಕ್ಷೆ ಮಲ್ಪಂತರಂಚಿನ ಒಂಜಿ ಕೆಲಸ ಕಾರ್ಯ ಹೆಚ್ಚಿನ ಅಂಶ ಇನ್ನು ಗರ್ಭಗುಡಿಗೆ ಪುಷ್ಪಾರ್ಚನೆ ಹೆಂಚಿನ ಮಲ್ತನ ಆ ಜಾಗೇನೆ ಇನ್ನು ದೇವಸ್ಥಾನದ ಒದಗಿಸವಣಂಚಿನ ಒಂಜಿ ಕೆಲಸ ಕಾರ್ಯ ಆಯ್ತ ಕುಟುಂಬಸ್ಥರನಕ್ಕೆಲ್ಲ ಅವೇ ರೀತಿಡೆ ಮುಲ್ತ ಜೀರ್ಣೋದ್ಧಾರ ಸಮಿತಿಯ ಪ್ರಯತ್ನದ ಕಾರ್ಯಕ್ರಮ ನಡತನೆ ಒಂದು ಸೂಚನೆ ಹೆಂಚಿನ ಮಂಡ ಹೆಚ್ಚಿನ ಅಂಶ ಈ ಒಂಜಿ ಪವಿತ್ರ ಕೆಲಸ ಕಾರ್ಯಗೂ ದೇವರನ ಅನುಗ್ರಹ ಉಂಡು ಅವು ಕೂಡೊಂದು ಬರ್ಪುಣು ಪಂಚಿನ ರೀತಿದ ಒಂಜಿ ಸೂಚನೆ ಪಂಡ ತಪ್ಪ ಒಂದು ಇಂಚಿನ ಸಂದರ್ಭಡು ಇನಿ ಶ್ರೀಯುತ ವಾಸ್ತವ ಶೆಟ್ರೆ ಏನಾರ ಮಟ್ಟಿಗೆ ಉಲ್ಲೇಖ ಮಲ್ಪಡು 2000 ಇಸ್ವಿಡೆ ಈ ಒಂಜಿ ಕಾಪುದ ಒಂಜಿ ಪರಿಸರದ ಅಭಿವೃದ್ಧಿ ಆವೋಡು ಪಂಪದಿಶಿಡಿ ಕರ್ನಾಟಕ ರಾಜ್ಯೋಡು ಪ್ರಪ್ರಥಮವಾದ
ಒಂಜಿ ಸಾರ್ವಜನಿಕರನಕಲ ಒಂಜಿ ವೇದಿಕೆ ಅಭಿವೃದ್ಧಿ ಸಮಿತಿ ನಾಗರಿಕ ವೇದಿಕೆini ಅಭಿವೃದ್ಧಿ ಪಡಿಸೋಣ ಕಾರ್ಯಕ್ರಮಕ್ಕೂ ಚಾಲನೆ ಕೊರ್ಪಂಚಿನ ಕಾರ್ಯಕ್ರಮ ಆದಿತ್ತನಾಂಡ ಅಪ್ಪ ಎಸ್.ಎಂ. ಕೃಷ್ಣರು ಮುಖ್ಯಮಂತ್ರಿ ಆದಿತ್ತಾರೆ ಆರೇ ಬತ್ತದ ಚಾಲನೆ ಕೊರ್ಪಂಚಿನ ಕಾರ್ಯಕ್ರಮ ಆದಿತ್ತನೆ ಅವನಿಗೆ ಹೊಸ ಕಲ್ಪನೆ ಬಜಿ ಸರ್ಕಾರ ಅದನ್ನ ಆಡಳಿತ ವ್ಯವಸ್ಥೆ ಮಾತ್ರ ಅತ್ತು ಸಾರ್ವಜನಿಕರನಕಲ್ಲ ನಾಗರಿಕರನಕಲ್ಲ ಸೇರ್ದು ವಾರೀತಿ ಮಲ್ಪೊಳಿ ಪಂಪದಿಸಿಡೆ ಚಾಲನೆ ಕೊರ್ಪಂಚಿನ ಕಾರ್ಯಕ್ರಮ ಪಾಡೊಂಡೇರು ಅತನಂಡ ಇಡೀ ಕಾಪುದ ಮಟ್ಟಿಗೆ ವಾರೀತಿ ಪಂಪನ ರೀತಿ ಒಂದು ಕಲ್ಪನೆ ಹೆಚ್ಚಿನ ಅಂಶ ಮಾರಿಗುಡಿತ ಮುಲ್ತ ದೇವಸ್ಥಾನದ ಜೀರ್ಣೋದ್ಧಾರ ಉಪ್ಪು ಅಥವಾ ಜನಾರ್ದನ ದೇವಸ್ಥಾನದ ಜೀರ್ಣೋದ್ಧಾರ ಉಪ್ಪು ಆತನ ಕಾಪುನು ಆ ರೀತಿದ ಒಂದು ಅಭಿವೃದ್ಧಿ ಪತೊಟ್ಟು ದುಂಬಿಕೊಂಡು ಓಡು ಮುಲ್ತ ಧಾರ್ಮಿಕ ಒಂದು ಭಾವನೆನ ಜನಕಲ್ನ ಭಾವನೆನ ದೀಡ್ದು ಐನು ಆ ರೀತಿ ದುಂಬಿಕೊಂಡು ಓಡು ಪಂಪ ರೀತಿದ ಒಂದು ಕಲ್ಪನೆ ವಾಸುದೇವ ಶೆಟ್ಟರ್ನ ಇತ್ತನೆ ಇನ್ನು ಅವು ಕೂಡ್ದು ಬೈದನು ಹೆಚ್ಚಿನ ಅಂಶ ವೇದಿಕೆ ಇತ್ತನ ಅಂಚಿನ ಗೌರವಾನ್ವಿತ ನಕಲು ಒರೆಯವರೆಗೆ ಈ ದೇವಸ್ಥಾನ ನಿರ್ಮಾಣ ಮಲ್ಪಂಚಿನ ಶಕ್ತಿ ಉಂಡು ಹೆಚ್ಚಿನ ನಿಮಿಷ ಮಲಮಲ್ಲ ಉದ್ಯಮ ನಕಲೆ ಇನ್ನು ವೇದಿಕೆ ಉಳ್ಳೇರು ಇನ್ನು ಅಕಲ ಒಟ್ಟಿಗೆ ಊರ್ದ ಮಾತ ಭಕ್ತಾಭಿಮಾನ ನಕಲ ಇನ್ನೇ ಬೇತೆ ಬೇತೆ ಊರುಡು ರಾಜ ಮಹಾರಾಜರ ನಕಲು ಬಾರಿ ಮಲ್ಲ 100 ಎಕರೆ ಜಾಗ ಇಟ್ಟು ಬೇತೆ ಬೇತೆ ರೀತಿ ದೇವಸ್ಥಾನ ನಿರ್ಮಾಣ ಮಲ್ತೇರು ಆಣ ಇನ್ನೇ ಅವಳು ಭಕ್ತಾಭಿಮಾನ ನಕಲಿಜಿ ಆಡೆಗೆ ಪಾಲದು ಬೂರ್ಪಣಂಚಿನ ಅವಕಾಶ ಆತನು ಅಂಡ ಓಳು ಭಕ್ತಾಭಿಮಾನ ನಕಲು ಉಳ್ಳರ ಅವಳು ನಿಜವಾತ್ಲ ದೇವರನ ಶಕ್ತಿ ಉಂಡು ಇನ್ನು ಆ ದೃಷ್ಟಿಡೆ ಸಮಗ್ರವಾಯಿನ ಈ ಭಾಗದ ಮಾತ ಗ್ರಾಮೀಣ ಪ್ರದೇಶದ ಜನಕುಲನ ಒಂದು ಭಾಗಿತ್ವ ಬೋರ್ಡು ಪಂಪದಿಷ್ಟು ಇಟ್ಲ ಕಾರ್ಯಕ್ರಮ ಪಾಡೊಂದು ಇನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗೂ ಇನಿ ಕಾರ್ದಿತ್ತೇರೆ ಆರ್ನ ಜೀರ್ಣೋದ್ಧಾರ ಕಾರ್ಯಕ್ರಮಗೂ ತೊಡಕಾಯರ ಬಲ್ಲಿ ಪಂಪದಿಷ್ಟಿಡೆ ಹೆಚ್ಚಿನ ನಿಮಿಷ ರಮೇಶ್ ಹೆಗ್ಡೆ ರೀತಿ ಹೊಸತ್ತು ಮಾತ್ರ ಅತ್ತು ಕರೆಸರ್ತಿಲ್ಲ ಯಾರು ಶಾಸಕ ಆದ ಪ್ರಗಳ ಆರ ಅಧ್ಯಕ್ಷ ಆದಿತ್ತೇರೆ ಒಂದು ಅವಕಾಶ ಇತ್ತು ನಾಡ ಜೀರ್ಣೋದ್ಧಾರ ಸಮಿತಿಗೆ ಒಲ್ಲ ತೊಡಕಾಪುಣ ಪಂಪದಿಷ್ಟಿಗೋಸ್ಕರ ಎಂಕಲಕ್ಕೆ ಸಂಪೂರ್ಣ ಸಹಕಾರ ಕೊರ್ಪುಣಂಚಿನ ಕೆಲಸ ಕಾರ್ಯ ಮಲ್ತದ ಇನ್ನು ಆ ದೃಷ್ಟಿಡೆ ವಾಸುದೇವ ಶೆಟ್ಟರು ಈ ದೇವಸ್ಥಾನದ ಮಟ್ಟಿಗೂ ಆ ರೀತಿದ ಒಂಜಿ ಕಾರ್ಯಕ್ರಮ ಪಾಡ್ತಾರೆ ಐಕ ಆರ್ನ ಬೆಂಬಲಿಗೆ ಆದ ಬೆಂಗಾವಲ ಆದ ಕೆಲಸ ಕಾರ್ಯ ಮಲ್ಪಂಚಿನ ಅವಕಾಶ ಇತ್ತನೆ ಇಂಚಿನ ಸಂದರ್ಭಗಳು ಇನಿ ಈ ದೇವಸ್ಥಾನದ ಹೆಚ್ಚಿನ ನಿಮಿಷ ಎನ್ನ ಮಟ್ಟಗಲ ಇನಿ ವಾಸುದೇವ ಶೆಟ್ಟರು ಆರ್ನ ಪ್ರೇರೇಪಣೆನೇ ಕಾರಣ ಪಂಡ ತಪ್ಪ ಒಂದು ಮೂಲ ತಾಲೂಕು ಆವಡು ಅದನ್ನ ಮೂಲ ಪುರಸಭೆ ನಿರ್ಮಾಣ ಆವಡು ಮೂಲತ ಸಮಗ್ರವಾಂಚಿನ ಒಂದು ಅಭಿವೃದ್ಧಿಗೆ ಇನಿ ಆರ್ನ ಪ್ರೇರೇಪಣೆ ಒಂದು ಅವಕಾಶ ಪಂಡ ತಪ್ಪ ಒಂದು ಅವೇ ರೀತಿ ಹೆಚ್ಚಿನ ನಿಮಿಷ ಮಾತಾಡಲಿ ನಿಂತಂದ್ರೆ ವಾಸುದೇವ ಶೆಟ್ಟರು ವಿನಯ್ ಕುಮಾರ್ಗೆ ಭಾರಿ ಬೆಂಬಲ ಅಂದ ಕಾಪು ಭಾಸ್ಕರ್ ಶೆಟ್ಟರು ಉಪ್ಪುಣಗಲ ಆರ್ನ ಮುಖಾಂತರ ಕೆಲಸ ಮಲ್ಪಂಚಿನ ಕಾರ್ಯಕ್ರಮವನ್ನು ವಾಸುದೇವ ಶೆಟ್ಟರು ಮಲ್ತಿದ್ದೇರೆ ವಸಂತ ಸಾಲೆ ಅಂಡ್ರೆ ಶಾಸಕರು ಮಂತ್ರಿ ಆದ ಉಪ್ಪುಣಗಲ ಆರ್ನ ಮುಖಾಂತರ ಕೆಲಸ ಮಲ್ಪಂಚಿನ ಅವಕಾಶ ಮಲ್ತಿದ್ದೇನೆ ಲಾಲಾಜಿ ಮೆಂಡಂಡ್ರೆ ಶಾಸಕರಾದ ಉಪ್ಪುಣಗಲ ರೆಡ್ ಟರ್ಮುಡು ದುಂಬ ಆದ ಉಪ್ಪುಣಗಲ ಆರ್ನ ಒಟ್ಟಿಗೆ ಸೇರೊಂದು ಯಾರು ಶಾಸಕ ಆದ ಉಪ್ಪುಣಗಲ ಅದನ್ನ ಕುಡೋರಿ ಶಾಸಕ ಆದಲ್ಲ ಈ ಊರ್ದ ಒಂದು ಚಿಂತನೆ ದಿಯೊಂದು ಐತ ಮುಖಾಂತರ ಸಮಗ್ರವಾದ ನಮ್ಮ ಊರ್ಲ ಪಿರವರ್ರ ಬಲ್ಲಿ ನಮ್ಮ ಊರ್ಲ ಒಂದು ಧಾರ್ಮಿಕ ಕ್ಷೇತ್ರಡು ಅವೇ ಬೇರೆ ಬೇರೆ ರೀತಿ ದುಂಬು ಉಪ್ಪೋಡು ಪಂಪಡಿಸಿದ ಕಾರ್ಯಕ್ರಮ ಪಾಡೊಂದು ದುಂಬರ ಪಂಚ ಕೆಲಸ ಕಾರ್ಯ ಮಾಡ್ತಿದ್ದಾರೆ ಅರೆಗೆ ನಿಖಲ ಮಾತ್ರ ಪರವಾಗಿಲ್ಲ ಏನು ಹೃತ್ಪೂರ್ವಕ ಅಂಚಿನ ಅಭಿನಂದನೆ ಸಲ್ಲಿಕೆ ಮಲ್ಪೆ ಆರು ಮಲ್ತನ ಕನಸು ಹೆಂಚಿನ ಉಂಡು ಆರು ಮಲ್ತನ ಸಂಕಲ್ಪ ಹೆಂಚಿನ ಉಂಡು ಅವು ಮಾರಿಯಮ್ಮ ದೇವರನ್ನ ಅನುಗ್ರಹ ಉಂಟು ಹೆಚ್ಚಿನ ನಿಮಿಷ ಆರೊಂಜಿ ಹೊಸ ಒಂಜಿ ಆಯಕಟ್ಟನ್ನು ಹೆಂಚಿನ ಕೊಡ್ತೇನೆ ಐದು 100 ಪಾಲ ಯಶಸ್ವಿ ಆಪುಡು ಆ ಕಾರ್ಯಕ್ರಮ 100 ಪಾಲ ಯಶಸ್ವಿ ಆಪುಡು ಮಂಡ ತಪ್ಪ ಒಂದು ಆಂಡಲ ಈ ಶಾಸಕರಾಂಚಿನ ಲಾಲಾಜಿ ಮೆಂಡಡ ಎನ್ನೊಂಜಿ ಮನವಿ ಉಂಡು ಇನಿ ಮುಜರಾಯಿ ಮಂತ್ರುలు ಉಳ್ಳೇರು ಲೋಕಸಭಾ ಸದಸ್ಯರು ಉಳ್ಳೇರು ರಾಜ್ಯೋಡು ಸರ್ಕಾರ ಉಂಡು ಕೇಂದ್ರೋಡು ಸರ್ಕಾರ ಉಂಡು ಹೆಚ್ಚಿನ ಅಂಶ ಇಂಚಿನವೇ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಯ್ನ ಹೆಚ್ಚಿನ ಸಂದರ್ಭಗಳು ಸಾಧಾರಣ 3 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದ ಕೊಂಡ್ರಂಚೆ ಕೆಲಸ ಕಾರ್ಯ ಮಾಡ್ತಿದ್ದ ಸರ್ಕಾರ ಮನಸ್ಸು ಮಲ್ತನ ಮಲ್ಲ ವಿಷಯನೇ ಅತ್ತು ಅಂಚೆ ಅದು
ಮಾತೆಲ್ಲ ಒಟ್ಟು ಸೇರಿದು ಸರ್ಕಾರದ ದುಡ್ಡುಲ ನೆಟ್ಟು ಬೋಡು ಒಂದು 5 ಕೋಟಿ ಅಲ್ಲ ಇನ್ನು ಅನುದಾನ ಇಡೆಗೆ ಒದಗಣೆ ಮಲ್ಪಂಚಿನ ಕೆಲಸ ಕಾರ್ಯ ಮಲ್ಪೋಡು ಬಂದು ಸಾರ್ವಜನಿಕವಾದ ಏನು ಮನವಿ ಮಲ್ತೊಂದು ಮಾರಿಯಮ್ಮ ದೇವರ ನಿಕ್ಲಿ ಮಾತ್ರಗಳು ಎಡ್ಡೆ ಮಲ್ಪಣದ ಪ್ರಾರ್ಥನೆ ಮಲ್ತದೆ ಏನೊಂದು ಪಾತ್ರ ಬರಿಪುರ್ಲುದ ಮದಿಪುಗೋರ್ನಂಚಿದನ ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಮಾಜಿ ಶಾಸಕರು ಸಚಿವರು ಮಾಜಿ ಸಚಿವರು ಗೌರವಾಧ್ಯಕ್ಷರು ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಕಾಪು ಮೇರೆಗೆ ಸ್ವಲ್ಪ ಸಂದಾಯಿತ ಮಲ್ತೊಂದುಲ್ಲ ಮಿತ್ತ ಚಾವಡಿಡು ಬೆನ್ನಾದಿಗಿದ ಮನೆಟ್ಟು ಪರ ಉರುಡು ಮಲ್ಲ ಬೇನಿರಾದ ನಮ್ಮೊಟ್ಟಿಗೂ ಓಲಗಾತೆರು ಅರೇನ ಈ ಲೆಸಗು ಪೊಲಬು ಮಲ್ಪೊಡೆ ನಮ್ಮ ಶ್ರೀಯುತ ಮಾನವ್ ಜೋಶಿ ರಾಷ್ಟ್ರೀಯ ಅಧ್ಯಕ್ಷರು ಜನಮೋರ್ಚಾ ಸಮಿತಿ ಮುಂಬೈ ವೈಷ್ಣವ ದೇವಿಡು ದೇವಸ್ಥಾನ ಮೇರು ಕಟ್ಟದಿರು 1 ಲಕ್ಷಗೂ ಹೆಚ್ಚಿನ ಜನಕ್ಲೆಗ್ ಕೋವಿಡ್ ಸಂದರ್ಭ